ಬಿಸಿ ಬಿಸಿಯಾದ ಏನು ಜೋಳದ ರೊಟ್ಟಿ ಅಲ್ಲ. ಓಕೆ, ನೋಡ್ಲಿಕ್ಕೆ ಒಂಥರ ಆಮ್ಲೆಟ್ ಅಥವಾ ಪಿಜ್ಜಾ ಎಲ್ಲ ಕಟ್ ಮಾಡುವಾಗ ಹೇಗಿರ್ತದೆ ಹಾಗೆ ಕಾಣ್ತಾ ಉಂಟು. ಓಕೆ, ಟೇಸ್ಟ್ ನೋಡುವಾಗಲಾಗಿದ್ರೆ. ಓಕೆ, ಉಷಾ ಅವರು ಸಾಕಾಗಿರುವಂತಹ ಏನು ಕಾರ್ನ್ ಎಲ್ಲ ಹಾಕಿ ಒಂದು ರೊಟ್ಟಿ ರೆಡಿ ಮಾಡಿಕೊಟ್ಟಿದ್ದಾರೆ. ಸ್ಪೆಷಲ್ ಆಗಿ ಇವತ್ತು ನಾನು ಅಂತೂ ಫಸ್ಟ್ ಟೈಮ್ ತಿನ್ನೋದು. ಅವರೆಲ್ಲ ಮನೆಯಲ್ಲೆಲ್ಲ ಮಾಡಿ ಚೆನ್ನಾಗಿದೆ ಅಂತೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ತಯಾರಿಸುವ ವಿಧಾನ: ಮೊದಲು 1 ಕಪ್ ಹಸಿ ಜೋಳವನ್ನು ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಅಕ್ಕಿ ಹಿಟ್ಟು 2 ರಿಂದ 3 ಚಮಚದಷ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಕಲಸಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ರೊಟ್ಟಿ ತಟ್ಟಿಕೊಳ್ಳಿ. ಒಂದು ಕಡೆ ಬೆಂದ ನಂತರ ಮೇಲಿನಿಂದ ಸ್ವಲ್ಪ ಎಣ್ಣೆ ಹರಡಿ ಇನ್ನೊಂದು ಬದಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ರೆಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ.